ಪಕೋಡ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರೋ ಐಟಮ್ಸು ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ, ಖಾರದ ಪುಡಿ ಮತ್ತು ಉಪ್ಪು, ಇಂಗಿ ನೀರು ಮತ್ತು ಧನಿಯಾ ಮತ್ತು ಜೀರಿಗೆ ಮತ್ತು ಕಡಲೆ ಹಿಟ್ಟು, ಎಣ್ಣೆ ಇಷ್ಟು ಬೇಕಾಗಿರೋದು. ಮುಂದೆ ನೋಡುವ ಏನು ಮಾಡೋದು ಅಂತ ಹೇಳಿ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀವಿ ಒಂದು ಪಾತ್ರೆ ಕಲಿಸ್ಕೊಳ್ಳಿಕ್ಕೆ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀವಿ, ರುಚಿ ತಕ್ಕಷ್ಟು ಉಪ್ಪು ಮತ್ತು ಖಾರ, ಇಂಗಿನ ನೀರು ಹಾಕ್ಕೊಂಡ್ವಿ, ಧನಿಯಾ ಪುಡಿ ಮತ್ತೀಗ ಜೀರಿಗೆ ಹಾಕ್ಕೊತಾ ಇದ್ದೀವಿ. ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಾವು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀವಿ. ಇದೊಂದು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀವಿ. ಇವಾಗೆಲ್ಲ ಕಲಿಸ್ಕೊಂಡಾಗಿದೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಕಾಯ್ದ ಮೇಲೆ ಹಾಕೋಬೋದು. ಎಣ್ಣೆ ಕಾಯ್ತಾ ಇದೆ, ಇನ್ನೊಂದು ಸ್ವಲ್ಪ ಕಾಯಬೇಕು. ಎಣ್ಣೆ ಕಾಯ್ದಿದೆ, ಇವಾಗ ಹಾಕ್ತಾ ಇದ್ದೀವಿ. ಒಂದು ಸ್ವಲ್ಪ ಬೈತಾ ಇದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಬೈತಾ ಇದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಅದು ಲೇಟ್ ಆಗುತ್ತೆ ಸ್ವಲ್ಪ. ಬೈದ ಮೇಲೆ ನೋಡೋಣಂತೆ. ಆಗಿದೆ, ಇವಾಗ ತೆಗಿಯೋಣ. ಇವಾಗ ಹಾಕ್ತಾ ಇದ್ದೀವಿ. ನೋಡಿ ಎಷ್ಟು ಕೆಂಪು ಆಗಿದೆ. ಊಟಕ್ಕೆ ತಿಂಡಿಗೆಲ್ಲ ನೆಂಚ್ಕೊಳ್ಳೋಕ್ಕೆಲ್ಲ ಸಖತ್ತಾಗಿರುತ್ತೆ. ಒಂದ್ಸಲ ಮಾಡಿಬಿಟ್ಟು ನೋಡಿ ಹೆಂಗೈತೆ ಅಂತ ಟೇಸ್ಟ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನು ಬೇರೆ ಥರ ರೆಸಿಪಿಗಳನ್ನೆಲ್ಲ ತೋರಿಸ್ತೀವಿ. ಬಾಯ್.